ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾಡ್ತಾ ಇರೋ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋಗಳಿಗೆ ಒಂದು ಲೈಕು, ಶೇರು ಮತ್ತು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೆಲ್ಪ್ಫುಲ್ ಆಗಿರೋ ವಿಡಿಯೋಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ನಾನು ಇವತ್ತು ನಿಮಗೆ ಬಿಸಿನೀರು ನಮ್ಮ ಹೆಲ್ತ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ, ವೆಯ್ಟ್ ಲಾಸ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ನಾವು ನಮ್ಮ ಹೊಟ್ಟೆಯ ಬೊಜ್ಜನ್ನು ಕರಗಿಸ್ಲಿಕ್ಕೆ ಇಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಾ ಇರ್ತೀವಿ. ಆದರೆ ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ಬಿಸಿನೀರನ್ನು ಮಾತ್ರ ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ. ಕೆಲವರು ಡಯಟ್ ಅಂತ ಏನೋ ಫಾಲೋ ಮಾಡ್ತಾರೆ, ಸ್ವಲ್ಪ ದಿನ ಎಕ್ಸಸೈಸ್ ಮಾಡ್ತಾರೆ, ಬಟ್ ಅವ್ರಿಗೆ 1 ಇಂಚು ಕೂಡ ವೆಯ್ಟ್ ಕಡಿಮೆ ಆಗ್ತಾ ಇರಲ್ಲ. ಇದಕ್ಕೆ ರೀಸನ್ನು ಅವರು ಕರೆಕ್ಟಾಗಿ ಡಯಟ್ ಫಾಲೋ ಮಾಡ್ತಾ ಇರಲ್ಲ. ನಾನಿವತ್ತು ಬಿಸಿನೀರನ್ನು ಹೇಗೆ ನಮ್ಮ ವೆಯ್ಟ್ ಲಾಸ್ಗೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಅದರಲ್ಲಿ ಫಸ್ಟ್ ಏನಂತ ಹೇಳಿದ್ರೆ, ನಾವೊಂದು ಪ್ಲೇಸಲ್ಲಿ ಕುತ್ಕೊಂಡು ನೀರು ಕುಡಿಬೇಕಾಗುತ್ತೆ. ಅದು ಯಾವ ಥರ ಅಂತ ಹೇಳಿದ್ರೆ, ಟೀ ಕಾಫಿಯನ್ನು ನಾವು ಹೇಗೆ ಕುತ್ಕೊಂಡು ನಿಧಾನವಾಗಿ ಸಿಪ್ ಬೈ ಸಿಪ್ ಕುಡಿತೀವೋ ಅದೇ ರೀತಿ ಕುಡಿಬೇಕು. ಇನ್ನು ಕೆಲವರು ನೀರು ಕುಡಿತಾರೆ ನಿಂತ್ಕೊಂಡು ಗಟಗಟ ಅಂತ, ಬಟ್ ಈ ಥರ ನೀರು ಕುಡಿದ್ರೆ 1% ಕೂಡ ಯೂಸ್ ಆಗಲ್ಲ. ಇದರಲ್ಲಿ ವೆಯ್ಟ್ ಲಾಸ್ ಆಗೋದಲ್ಲ, ಮತ್ತು ನಮ್ಮ ವೆಯ್ಟ್ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಾವು ಈ ಥರ ಮೇಲ್ಗಡೆಯಿಂದ ಕುಡಿತಾ ಇರುವಾಗ ಅದ್ರ ಜೊತೆ ಗಾಳಿ ಕೂಡ ಸೇರಿಸ್ಕೊಂಡೇ ಕುಡಿದ್ಬಿಟ್ಟು ಇನ್ನೂ ನಮ್ಮ ಹೊಟ್ಟೆ ಊದ್ಕೊಳ್ಳುತ್ತೆ. ಇನ್ನೊಂದೇನಂತ ಹೇಳಿದ್ರೆ, ಊಟ ಆದಮೇಲೇ ತುಂಬ ಜನ ತಕ್ಷಣವೇ ನೀರು ಕುಡಿತಾರೆ. ಈ ಥರ ನೀರು ಕುಡಿಯೋದ್ರಿಂದ ನಾವು ಊಟ ಮಾಡಿರುವಂಥ ಊಟ ಕೂಡ ಡೈಜೆಷನ್ ಆಗಿರಲ್ಲ, ಮತ್ತು ನಮ್ಮ ಮೆಟಬಾಲಿಸಮ್ ಕೂಡ ಸ್ಲೋ ಆಗುತ್ತೆ. ಸರಿಯಾಗಿ ಜೀರ್ಣ ಆಗಿರೋದ್ರಿಂದ ಅದು ಕೂಡ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ. ಅದಕ್ಕಾಗಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಮಾರ್ನಿಂಗ್ ಟಿಫನ್ ಮಾಡ್ತೀರಾ, ಮಧ್ಯಾಹ್ನ ಊಟ ಮಾಡ್ತೀರಾ, ನೈಟ್ ಊಟ ಮಾಡ್ತೀರಾ, ನಾವು ಡೈಲಿ 2 ಲೀಟರ್ಸಿಂದ 3 ಲೀಟರ್ಸು ನೀರು ಕುಡಿಬೇಕು ಅಂತ ಇರುತ್ತಲ್ವ. ಅದಕ್ಕೆ ನಾವು ಟಿಫನ್ ಮುಂಚೆ 1 ಗಂಟೆ ಮುಂಚೆ ನೀರು ಕುಡಿಬೇಕು. ಟಿಫನ್ ಆದಮೇಲೆ 1 ಗಂಟೆ ಆದಮೇಲೆ ನೀರು ಕುಡಿಬೇಕು. ಊಟಕ್ಕೂ ಅದೇ ಥರ 1 ಗಂಟೆ ಮುಂಚೆನೇ ಬಿಸಿನೀರು ಕುಡಿದ್ಬಿಟ್ಟು 1 ಅವರ್ ಬಿಟ್ಟು ಊಟ ಮಾಡಬೇಕು. ನೈಟ್ಗೂ ಸೇಮ್ ಇದೇ ಥರನೇ, ಮುಂಚೆ 1 ಅವರು, ಆದಮೇಲೆ 1 ಅವರು, ಈ ಥರ 1 ಗಂಟೆ ಬಿಟ್ಟು ನಾವು ಬಿಸಿನೀರನ್ನ ಕುಡಿತಾ ಹೋದರೆ ನಮ್ಮ ಡೈಜೆಷನ್ನು ಚೆನ್ನಾಗಾಗುತ್ತೆ, ಮತ್ತು ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯಲ್ಲೂ ಫ್ಯಾಟ್ ಸ್ಟೋರ್ ಆಗಲ್ಲ. ನಾನು ಬಿಸಿನೀರು ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಹೌದು, ಬಟ್ ನಾನು ಇದನ್ನು ಫಾಲೋ ಮಾಡಿನೇ ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನನ್ನ ಡೆಲಿವರಿ ಆದಮೇಲೆ ನಾನು ತುಂಬಾ ದಪ್ಪ ಇದ್ದೆ. ನಾನು ಈ ಥರ ಬಿಸಿನೀರು ಮತ್ತು ಅದಕ್ಕೆ ಜೀರಿಗೆ, ಈ ಚಕ್ಕೆ ಈ ಥರ ಎಲ್ಲ ಹಾಕಿಬಿಟ್ಟು ಕುಡಿದ ತಕ್ಷಣವೇ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು. ಅದಕ್ಕಾಗಿ ನಾನು ನಿಮಗೆ ಇದನ್ನು ಹೇಳ್ತಾ ಇರೋದು. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮಮ್ಮ ನಾವು ಹುಟ್ಟಾಗಿಂದ ಕುಡಿಯೋದೆಲ್ಲ ನಂಗೆ ಗೊತ್ತಿಲ್ಲ. ನಮ್ಗೆ ಬುದ್ಧಿ ಬಂದಾಗಿಂದ ಅವರು ಬಿಸಿನೀರೇ ಕುಡಿತಾಯಿದ್ರು. ಆದರೆ ಅವರು ದಪ್ಪ ಇದ್ದರು, ಆದರೆ ಇವಾಗೆಲ್ಲ ಅವರು ನಾರ್ಮಲ್ ಆಗಿ ಇದ್ದಾರೆ. ನನ್ನನ್ನು ನಮ್ಮ ಅಮ್ಮನ ಕಂಪೇರ್ ಮಾಡಿದ್ರೆ ನಾನೇ ದಪ್ಪ ಇರ್ತೀನಿ. ಯಾಕಂದರೆ ನಾನು ಬಿಸಿನೀರು ಕುಡಿತಾ ಇರಲಿಲ್ಲ. ಮತ್ತು ಇನ್ನೊಂದು ಅಮ್ಮ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಬಿಸಿನೀರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅವರಿಗೆ ಪಿಂಪಲ್ಸ್ ಕೂಡ ಆಗೋದು ಫುಲ್ ಸ್ಟಾಪ್ ಆಯಿತು ಅಂತ ಹೇಳ್ತಾಯಿದ್ರು. ಅದು ನಿಜಾನೇ. ಸ್ವಲ್ಪ ಜನ ಹೇಳ್ಬೋದು, ಅಯ್ಯೋ ಬಿಸಿನೀರು ಮಾಡ್ಕೊಂಡು ಕುತ್ಕೊಂಡು ಯಾರು ಕುಡಿತಾರೆ, ಅದಕ್ಕೆಲ್ಲ ಟೈಮ್ ಇಲ್ಲ ಅಂತ ಹೇಳ್ಕೊಂಡು. ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಫಸ್ಟು ನಾವು ಚೆನ್ನಾಗಿರಬೇಕು, ನಮಗೆ ನಾವು ಟೈಮ್ ಕೊಡಬೇಕು. ನಾವು ಆರೋಗ್ಯವಾಗಿದ್ದರೆ ಮಾತ್ರ ನಾವು ನಮ್ಮ ಮನೆಯವ್ರನ್ನ, ನಮ್ಮ ಮಕ್ಕಳನ್ನು ನೋಡ್ಕೊಳ್ಳಿಕ್ಕಾಗತ್ತೆ. ಸೊ ದಯವಿಟ್ಟು ಇವತ್ತಿಂದ ನೀವು ಬಿಸಿನೀರನ್ನು ಕುಡೀರಿ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾವು ಊಟನ ಚೆನ್ನಾಗಿ ಅಗ್ದು ಜಗ್ದು ತಿನ್ನಬೇಕಾಗತ್ತೆ. ಒಬ್ಬೊಬ್ಬರು ಹಂಗೆ ನುಂಗ್ಬಿಡ್ತಾರೆ. ಆ ಥರ ನುಂಗ್ಲಿಕ್ಕೆ ಹೋಗ್ಬಾರ್ದು. ಹಂಗೆ ನುಂಗಿದ್ರೆ ಅದು ನಮಗೆ ಚೆನ್ನಾಗಿ ಡೈಜೆಷನ್ ಆಗಲ್ಲ, ಮತ್ತು ಅದು ಫ್ಯಾಟಾಗಿ ಸ್ಟೋರ್ ಆಗುತ್ತೆ. ಇನ್ನೊಂದೇನಂತ ಹೇಳಿದ್ರೆ, ನಾವು 2ರಿಂದ 3 ಲೀಟ್ರು ನೀರು ಡೈಲಿ ದಿನಕ್ಕೆ ಕುಡಿಲೇಬೇಕಾಗುತ್ತೆ. ಅದ್ರ ಜೊತೆ ಸ್ವಲ್ಪ ವಾಕ್ ಮಾಡಿ, ಸ್ವಲ್ಪ ಆದರೆ ಎಕ್ಸಸೈಸ್ ಮಾಡಿ. ಇನ್ನೊಂದೇನಂತ ಹೇಳಿದ್ರೆ, ಕಂಪಲ್ಸರಿ ಡಯೆಟ್ನ ಫಾಲೋ ಮಾಡಿ. ಡಯೆಟ್ ಅಂತ ಹೇಳಿದ್ರೆ, ಕಾರ್ಬೋಹೈಡ್ರೇಟ್ನ ನೀವು ನಿಮ್ಮ ಊಟದಿಂದ ಒಂದು 75% ಕಡಿಮೆ ಮಾಡಿಬಿಡ್ಬೇಕು. ಏನಕ್ಕಂತ ಹೇಳಿದ್ರೆ, ಅದು ರೈಸು, ಗೋಧಿ, ಈ ರಾಗಿ ಇದೆಲ್ಲ ನಮಗೆ ವೆಯ್ಟ್ ಲಾಸ್ ಆಗಲಿಕ್ಕೆ ನಮಗೆ ಹೆಲ್ಪ್ ಮಾಡಲ್ಲ. ಇದರಿಂದನೇ ನಮಗೆ ಜಾಸ್ತಿ ವೆಯ್ಟ್ ಆಗೋದು. ಅದರ ಜೊತೆ ನಾವು ಶುಗರು, ಬೆಲ್ಲ ಈ ಥರ ಐಟಮ್ಸನ್ನು, ಸ್ವೀಟು ಇದನ್ನೆಲ್ಲನೂ
ನಾವು ಕಂಪಲ್ಸರಿ ಬಿಡಲೇಬೇಕು. ಸೊ ತಿಳ್ಕೊಂಡ್ರಲ್ವಾ ಫ್ರೆಂಡ್ಸ್, ಬಿಸಿನೀರು ಹೇಗೆಲ್ಲ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಇದು ನಮಗೆ ಡೈಜೆಷನ್ನು ಸರಿಯಾಗಲಿಕ್ಕೆ ಮತ್ತು ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸು ಕಡಿಮೆ ಆಗಲಿಕ್ಕೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಅಲರ್ಜಿಸು, ಪಿಂಪಲ್ಸು ಅದನ್ನೆಲ್ಲನೂ ಕಡಿಮೆ ಮಾಡಲಿಕ್ಕೆ ನಮಗೆ ಬಿಸಿನೀರು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.